ಕುಂದಾಪುರದ ಕೋಟೇಶ್ವರದ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಸಂಭ್ರಮದ ಕೊಡಿ ಹಬ್ಬ ನಡೆಯಿತು. ಕೋಟೇಶ್ವರದಲ್ಲಿ ಗುರುವಾರ ನಡೆದ ಕೋಟಿಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ರಥೋತ್ಸವಕ್ಕೆ ಊರ ಹಾಗೂ ಪರವರಿನಿಂದ ಸಾವಿರಾರು ಮಂದಿ ಸಾಕ್ಷಿಯಾದರು. ಕೋಟಿಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಬ್ರಹ್ಮ ರಥೋತ್ಸವವನ್ನು ವಾಡಿಕೆಯಲ್ಲಿ ಕೊಡಿ ಹಬ್ಬ ಎಂದು ಕರೆಯುತ್ತಾರೆ. ಗುರುವಾರ ಮಧ್ಯಾಹ್ನ ಮಹಾರಥೋತ್ಸವ ಆರೋಹಣ ಕಣ್ಮನದಲ್ಲಿ ಜನ ತುಂಬಿಕೊಂಡರು. ಬೆಳಗ್ಗೆ ದೇವಸ್ಥಾನದಿಂದ ಋತ್ವಿಚರು, ಪಂಚವಾದ್ಯಗಳು, ಪಾರಂಪರಿಕ ಸೂರ್ಯವಾದ್ಯ, ತಟ್ಟಿರಾಯ, ಚೆಂಡೆ ಹಾಗೂ ವಾದ್ಯ ಮೇಳದೊಂದಿಗೆ ವೈಭವದ ಮೆರವಣಿಗೆ ನಡೆಸಲಾಯಿತು. ಕೋಟಿಲಿಂಗೇಶ್ವರ ಹಾಗೂ ಪರಿವಾರ ದೇವತೆಗಳನ್ನು ರಥದಲ್ಲಿ ಕುಳ್ಳಿರಿಸಿ ಬಳಿಕ ಮಂಗಳಾರತಿ, ಹಣ್ಣುಕಾಯಿ ಹಾಗೂ ರಥದ ಚಕ್ರಗಳಿಗೆ ಕಾಳಿ ಹೊಡೆಯುವ ಪಾರಂಪರಿಕ ಪದ್ಧತಿ ಮುಗಿಸಿದ ಬಳಿಕ ರಥ ಬೀದಿಯಲ್ಲಿ ಜಯಘೋಷದೊಂದಿಗೆ ಭಕ್ತರು ಎಳೆದರು. ಮೆರವಣಿಗೆಯಲ್ಲಿ ಸಾಗಿ ಬಂದ ಕೋಟಿಲಿಂಗೇಶ್ವರನ ಭತ್ತದ ಗುಡಿಗಳನ್ನು ಜಯಘೋಷದೊಂದಿಗೆ ಸ್ವಾಗತಿಸಲಾಯಿತು. ನಂದಳಿಕೆಯ ಪಿ ರವಿರಾಜ್ ಭಟ್ ಅವರು ಚೆಂಡು ವಾದನಕ್ಕೆ ದೇವರನ್ನ ತಲೆಯ ಮೇಲೆ ಕುಳ್ಳಿರಿಸಿಕೊಂಡು ತಾಂಡವ ನೃತ್ಯವನ್ನು ಸಲ್ಲಿಸಿದರು. ಪ್ರತಿ ವರ್ಷವೂ ಕೊಡಿ ಹಬ್ಬ ಅಂದರೆ ಕರಾವಳಿಯ ಅತ್ಯಂತ ಹೆಚ್ಚು ಜನ ಸೇರುವಂಥ ಹಬ್ಬಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಊರಿನಲ್ಲಿ ನೆಲೆಸಿರುವಂತಹ ಜನ ಕೊಡಿ ಹಬ್ಬಕ್ಕೆ ತಪ್ಪದೇ ಪಾಲ್ಗೊಳ್ಳುತ್ತಾರೆ. ಇದಲ್ಲದೆ ಈ ಸಂದರ್ಭದಲ್ಲಿ ಅತ್ಯಧಿಕ ಕಬ್ಬು ಮಾರಾಟವಾಗುತ್ತೆ. ದೇವಸ್ಥಾನದ ರಥೋತ್ಸವ ಮುಗಿದ ಬಳಿಕ ಮನೆಗೆ ಕಬ್ಬನ್ನು ಕೊಂಡೊಯ್ಯುವುದು ಒಂದು ವಾಡಿಕೆ. ಈ ನಿಟ್ಟಿನಲ್ಲಿ ಕೊಡಿ ಹಬ್ಬ ಅನ್ನೋದು ಅತ್ಯಂತ ಪ್ರಸಿದ್ಧಿಯೂ ಹೌದು.